ಕ್ರಿಮಿನಲ್ಗಳ ಬಂಧನಕ್ಕೆ 2 ಲಕ್ಷ ರೂಪಾಯಿ ಲಂಚ ಕೇಳಿದ ಬೆಂಗಳೂರು ಈಶಾನ್ಯ ಸೆಂಟ್ ಠಾಣೆಯ ಎಸಿಪಿ ಮತ್ತು ಎಎಸ್ಐ ಅವರುಗಳನ್ನು ಲೋಕಾಯುಕ್ತ ಪೊಲೀಸರು ನಿನ್ನೆ ತಡರಾತ್ರಿ ಬಂಧಿಸಿದ್ದಾರೆ. ಎಸಿಪಿಯಾದ ತನ್ವೀರ್ ಎಸ್ಆರ್ ಹಾಗೂ ಎಎಸ್ಐ ಕೃಷ್ಣಮೂರ್ತಿ ಬಂಧಿತರು. ದುಷ್ಕರ್ಮಿಗಳು ಅದ್ವಿ ಗ್ರೂಪ್ ಆಫ್ ಕಂಪನಿಯ ವೆಬ್ಸೈಟ್ ಹ್ಯಾಕ್ ಮಾಡಿ ಅದರಲ್ಲಿ ತಪ್ಪು ಮಾಹಿತಿಯನ್ನು ತುಂಬಿದ್ರು. ಕಂಪನಿಗೆ ನಷ್ಟವಾಗ್ತಾ ಇತ್ತು. ಮಾಲೀಕ ಬಿಎಸ್ ಮಧುಸೂದನ್ ಸೆಂಟ್ ಠಾಣೆಗೆ ದೂರನ್ನ ನೀಡಿದ್ರು. ಎಫ್ಐಆರ್ ದಾಖಲಾದ್ರೂ ಅಪರಾಧಿಗಳನ್ನ ಬಂಧಿಸಿರಲಿಲ್ಲ. ಈ ಬಗೆಗೆ ವಿಚಾರಿಸಿದಾಗ ಮೊದಲು 4 ಲಕ್ಷ ಆಮೇಲೆ 2 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಎಸಿಪಿ ಮತ್ತು ಎಎಸ್ಐ ಹಾಗೂ ಮಧುಸೂದನ್ ಮಾತನಾಡಿ, ರಾತ್ರಿ ಎಎಸ್ಐ ಕೈಗೆ ಹಣ ಕೊಡುವುದೆಂದು ತೀರ್ಮಾನ. ಮಧುಸೂದನ್ ಲೋಕಾಯುಕ್ತಕ್ಕೆ ದೂರು ನೀಡಿದ್ರು. ಅದರಂತೆ ಬೆಂಗಳೂರು ಆರ್ಟಿ ನಗರದ ಒಂದು ಕಡೆ ಮಧುಸೂದನ್ ಅವರಿಂದ ಕೃಷ್ಣಮೂರ್ತಿ ಹಣ ಪಡೆಯುವಾಗ ಲೋಕಾಯುಕ್ತ ಪೊಲೀಸರು ಅವರನ್ನ ಬಂಧಿಸಿದ್ರು. ಬೆನ್ನಿಗೆ ತನ್ವೀರ್ ಅವರನ್ನ ಬಂಧಿಸಿದ್ದಾರೆ. ಬುಧವಾರ ಇಬ್ಬರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. Pull up the flicks and I take it on gear. Pull up the hands and I feel no fear. I dig don. I sika don. Take it on the row and the show and the pull up the flicks and Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen.